ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಜ್ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಮಂಜುಳಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿ. ಎಲ್ಲಿಂದ ಬರ್ತಿದ್ದೀರಾ ನೀವು? ನಾವು ಮಂಗಳೂರಿಂದ ಕೊಟ್ಟಾರ ಚೌಕಿಯಿಂದ ಡೈರೆಕ್ಟ್ ನಮ್ಮ ಸೂರಜ್ ಅಡುಗೆ ಮನೆ ಬರ್ತಾ ಇದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ನಾವು ಕ್ಯಾಪ್ಸಿಕಮ್ ರೈಸ್ ಮಾಡ್ತೀವಿ, ಬೆಂಡೆಕಾಯಿ ಫ್ರೈ. ನಿಮ್ಮ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಉತ್ತರ ಕನ್ನಡ ಸ್ಟೈಲ್ ಉಂಟು, ಅಂದರೆ ಎಲ್ಲಿ ಪ್ರಾಪರ್ ನೀವು? ನಾವು ಫಸ್ಟ್ ಉತ್ತರ ಕರ್ನಾಟಕ, ಬಾದಾಮಿ ಅವರಲ್ಲ? ಓಕೆ, ಅಲ್ಲಿನ ಲ್ಯಾಂಗ್ವೇಜ್ ಒಂಥರ ರಫ್ ಇರುತ್ತಲ್ಲ? ಹೌದು. ಇವಾಗ ಇಲ್ಲಿ ಮಂಗಳೂರಿಗೆ ಮ್ಯಾರೇಜ್ ಆಗಿ ಆ ಥರ ಬಂದಿದ್ದ? ಇಲ್ಲ, ಮುಂಚೆಯಿಂದ ಇಲ್ಲೇ ಇದ್ದೇವೆ. ನಿಮ್ಮದು ಮನೆ ಎಲ್ಲ ಆ ಕಡೆ? ಹೋಗಿ ಬಂದು ಮಾಡ್ತೇವೆ. ಓಕೆ, ಅದನ್ನೆಲ್ಲ ಆಮೇಲೆ ಮಾತಾಡುವ. ಈಗ 2 ಡಿಶ್ ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಸರಿ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಇವಾಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ? ಯಾವ್ದು ಮಾಡುವ ಫಸ್ಟಿಗೆ? ಈಗ ಕ್ಯಾಪ್ಸಿಕಮ್ ಅಂದರೆ ರೈಸ್ ಮಾಡ್ತಿದ್ದಾರೆ. ಕ್ಯಾಪ್ಸಿಕಮ್ ರೈಸಾ? ಹೌದು. ಓಕೆ, ಏನು ಬೇಕು ಫಸ್ಟಿಗೆ? ಈಗ ಒಂದು ಪ್ಯಾನ್ ಬೇಕು. ಓಕೆ, ಫಸ್ಟಿಗೆ ಬಣದ ಬೇಕಲ್ಲ, ಒಲೆ ಉರಿಸ್ಬೇಕಲ್ಲ ಹಾಗಾದರೆ? ಓಕೆ, ಆಯಿಲ್ ಹಾಕ್ಬೇಕಾ? ಸ್ವಲ್ಪ ತುಪ್ಪ ಹಾಕ್ತೇನೆ. ತುಪ್ಪ ಹಾಕ್ತಿದ್ದೀರಾ? ಓಕೆ. ನಿಮ್ಮ ಮನೆಯಲ್ಲೆಲ್ಲ ನೀವೇ ಫಸ್ಟ್ ಒಲೆ ಉರಿಸೋದಾ? ಯಾರು? ನಾನೇ. ಹೌದಾ? ಗೊತ್ತಾಗಲ್ಲ ನನಗೆ, ಸ್ವಲ್ಪ ಡೌಟ್ ಬರ್ತುಂಟು. ಮನೆಯವರೇ ಒಲೆ ಉರಿಸೋದು ಕಾಣುತ್ತೆ. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಮಿಕ್ಸ್ ಮಾಡಬೇಕಾ? ಹೌದು. ಓಕೆ, ಆಯಿಲ್ ಸ್ವಲ್ಪ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕಾ? ಕ್ಯಾಪ್ಸಿಕಮ್ ಜಾಸ್ತಿ ಇರಲಿಲ್ಲ, ರೈಟ್. ಸಾಧಾರಣ ಒಂದು ಕ್ಯಾಪ್ಸಿಕಮ್ ಉಂಟು ಅಂತಲ್ಲ? ಅಂದರೆ ಇದು ಹೇಗೆ ನಮ್ಮ ಫ್ರೈಡ್ ರೈಸ್ ಎಲ್ಲ ಮಾಡ್ತೇವಲ್ಲ ಆ ಥರನೇ ಬರುತ್ತಾ ಹೇಗೆ? ಇಲ್ಲ, ನಾವು ಚಿತ್ರಾನ್ನ ಮಾಡ್ಕೊಳ್ತೇವಲ್ಲ ಆ ಟೈಪ್. ಅಂದರೆ ನಾರ್ಮಲ್ ಮಂಗಳೂರು ಸ್ಟೈಲ್ ಹೇಳ್ಬೋದು. ಹಸಿ ಬಟಾಣಿ. ಓಕೆ. ಹಸಿ ಬಟಾಣಿ ಆದ ಕಾರಣ ನೀರಿಗೆಲ್ಲ ಹಾಕಿರಬೇಕು ಅಂತಿಲ್ಲ. ಆಮೇಲೆ ಕ್ಯಾರೆಟ್ ಅಲ್ಲ? ಓಕೆ. ಇದಕ್ಕೂ ಕೂಡ ಏನು ಈರುಳ್ಳಿಯನ್ನು ಹಾಕಬೇಕು ಅಂತಿಲ್ಲಲ್ಲ? ಈರುಳ್ಳಿ ಟೊಮಾಟೊ ಏನು ಬೇಡ. ಏನು ಬೇಕಂತಿಲ್ಲ. ನಾನು ಅಂದ್ಕೊಂಡೆ ನೀವೀಗ ತರಕಾರಿಗಳಿಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ತುಂಟಲ್ಲ, ಕಡಿಮೆ ಮಾಡಿದ್ರ ಅಂತ. ಇಲ್ಲ, ಇದು ಸ್ವಲ್ಪ ಫ್ಲೇವರ್ ಬೇರೆ ಬರುತ್ತೆ. ಫ್ರೈಡ್ ರೈಸ್ ತಿಂದಾಗೆ ಆಗ್ತದೆ ಸ್ವಲ್ಪ. ಓಕೆ. ಇದು ಡಿನ್ನರ್ಗೆಲ್ಲ ಬೆಟ್ರಾ ಅಥವಾ ಹೇಗೆ? ಬೆಳಿಗ್ಗೆ ಕೂಡ ತಿನ್ಬೋದಾ? ಇದು ಮಕ್ಕಳಿಗೆ ಟಿಫನಿಗೆ ಒಳ್ಳೆಯದಾಗುತ್ತಲ್ಲ? ಓಕೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದು ನೀವೇ ಜಡ್ಜಿ ಮಾಡಿದ ಹಾಗೆ ಉಂಟಲ್ಲ? ಹೌದು, ಮನೆಯಲ್ಲೇ. ಓಕೆ. ಶುಂಠಿ ಎಲ್ಲ ಮನೆಯಲ್ಲೇ ಬೆಳ್ಕೊಳ್ತೀರಾ ಹೇಗೆ? ಇಲ್ಲ, ಮನೆಯಲ್ಲೆಲ್ಲ ಬೆಳೆಯಲ್ಲ. ನಿಮ್ಮದು ಅದೇ ಪ್ರಾಪರ್ ಹೇಳಿ, ಬಾದಾಮಿ ಹೇಳಿದಲ್ಲ? ಪ್ರಾಪರ್ ಬಾದಾಮಿ. ಅಲ್ಲಿ ಎಲ್ಲ ಹೇಗೆ ತರಕಾರಿ ಎಲ್ಲ? ಬಾದಾಮಿ ಬಂದು ನಮ್ಮ ತಾಯಿಯವರು, ಗಂಡಂದು ಹುಬ್ಳಿ ಹತ್ರ. ಹುಬ್ಳಿ. ಓ, ಇದು ಬಾದಾಮಿ. ನಾವು ಇರುವುದು ಮಾತ್ರ ಇಲ್ಲಿ ಮಂಗಳೂರು. ಓಕೆ. ಅಲ್ಲೆಲ್ಲ ಏನು ಕೃಷಿ ಹೇಗೆ? ಅರಿಶಿನ ಪುಡಿ ಕೊಡಿ. ಅರಿಶಿನ ಪುಡಿ ಬೇಕಲ್ಲ? ಸ್ವಲ್ಪ ಹಾಕಿ. ಕಾಲು ಸ್ಪೂನ? ಅರ್ಧ ಸ್ಪೂನ್ ಸಾಕಾ? ಜಾಸ್ತಿ ಇದೆ. ಓಕೆ. ಅದಕ್ಕೆ ಕೇಳು ನೋಡಿ, ಗಂಡ್ಮಕ್ಳ ಕೈಯಲ್ಲೆಲ್ಲ ಅಡುಗೆ ಮಾಡಿಸಬಾರ್ದು ಅಂತ. ಹೌದಾ? ಹೌದೌದು.
ಒಂಚೂರು ಗರಂ ಮಸಾಲ ಬೇಕಾ? ಎಷ್ಟು ಒಂದು ಅರ್ಧ ಸ್ವಲ್ಪ ಸ್ಪೂನ್ ಹಾಕಿ, ಅರ್ಧ ಸ್ಪೂನ್ ಸಾಕಾ? ಒಂಚೂರು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಎಲ್ಲ ಎಷ್ಟು ಇದು ಒಂದು ಅದು ಸಹ ಅಷ್ಟೇ ಹಾಕಿ, ಸ್ವಲ್ಪ ಹಾಕಿ. ಸ್ವಲ್ಪ ಸಾಕಾ? ಹಾಕಿ. ಸ್ವಲ್ಪ ಗೋಡಂಬಿ ಹಾಕ್ತೀವಲ್ಲ, ಓಕೆ. ಆಮೇಲೆ ಮೊಸರು ಹಾಕ್ಬೇಕು. ಮೊಸರು ಹಾಕಿ, ಓಕೆ. ಮೊಸರು ಅಂದರೆ ಸ್ವಲ್ಪ ದಪ್ಪ ಬರಲಿ ಹೇಗೆ? ಸ್ವಲ್ಪ ಹುಳಿ ಸಹ ಬರಲಿ ಅಂತ ಹೇಳಿ, ಸ್ವಲ್ಪ ಫ್ಲೇವರ್ ಬೇರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾವು ಹುಳಿಗೆ ಇಲ್ಕೆ ಟೊಮೆಟೊ ಏನು ಹಾಕಿಲ್ಲಲ್ಲ, ಆಗ ಮೊಸರಲ್ಲೇ ಬರುತ್ತಲ್ಲ. ಹೌದು. ಒಂದು 2 ಸ್ಪೂನು ಮೊಸರು ಹಾಕ್ತಿದ್ರಲ್ಲ. ತುಪ್ಪ ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಆಗುವಾಗ ಹೌದು, ಘಮ ಬರ್ತಾ ಉಂಟಲ್ಲ. ಸರಿ, ಸಾಲ್ಟ್ ಹಾಕ್ತೀನಿ ಸ್ವಲ್ಪ. ರೈಸ್ ನೀವು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕ್ತೀನಿ ನಾನು ಸ್ವಲ್ಪ. ಓಕೆ. ಈಗ ನಾವು ಬೇರೆ ಮಸಾಲೆ, ಈಗ ನಾರ್ಮಲ್ ರೈಸ್ ಅವ್ರದ್ದು ಏನು ಮಸಾಲೆ ಮಾತ್ರ ಅಲ್ಲ, ಈಗ ಕೆಲ ಪುಳಿಯೋಗರೆಗಾದರೆ ಪುಳಿಯೋಗರೆ ಮಸಾಲೆ ಅಂತ ಇರುತ್ತೆ. ಹೌದು, ಇದಕ್ಕೇನು ಆ ಥರ ಮಸಾಲೆ ಏನು ಯೂಸ್ ಮಾಡಲಿಲ್ಲ. ಆ ಥರ ಏನಿಲ್ಲ. ಹೌದು. ನಾವೀಗ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಅದೆಲ್ಲ ಹಾಕೊಂಡು ಮನೆಯಲ್ಲೇ ಇದ್ದದನ್ನು ಹಾಕೊಂಡು ಮಾಡ್ಬೋದು. ಇದಕ್ಕೆ ರೈಸ್ ಆ್ಯಡ್ ಮಾಡ್ತಾನೆ. ರೈಸ್ ಆ್ಯಡ್ ಮಾಡ್ತಿದ್ದೀರಲ್ಲ, ಓಕೆ. ನೀವು ಮನೆಯಲ್ಲೇ ರೈಸ್ ಮಾಡ್ತಂದ ಕಾರಣ ಇಲ್ಲಿ ರೈಸ್ ಬೇಯಿಸುವ ಕೆಲಸ ಇಲ್ಲ. ಹೌದು. ಓಕೆ. ನಾವು ಅರಿಶಿನ ಹಾಕಿದ ಕಾರಣ ಸ್ವಲ್ಪ ಕಲರ್ ಬರುತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ಕಡಿಮೆ ಹಾಕಿ ಅಂತ ಹೇಳಿದ್ದು. ಹೌದು. ಜಾಸ್ತಿ ಕಲರ್ ಎಲ್ಲ ಬೇಡ. ಓಕೆ. ಹಾಂ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟಲ್ಲ. ಮುಚ್ಚಳಿಕೆ ಕೊಡಿ ಸರ್ ಸ್ವಲ್ಪ. ಹಾಂ, ಮುಚ್ಚಿಡ್ಬೇಕಾ? ಓಕೆ. ಓಕೆ, ಇದೊಂದು ಲೈಟಾಗಿ ಒಂದು 2 ನಿಮಿಷ ಇರಲಿ, ಬೇಳೆ ಅಂತಲ್ಲ. ಓಕೆ. ನೀವು ಆವಾಗಲೇ ನಾನು ಅಡುಗೆ ಮಾಡುವಾಗ ನೀವೇನು ಮಾತಾಡ್ತಿರ್ಲಿಲ್ಲ ಅಂದರೆ ಏನು ರೂಲ್ಸ್ ಎಲ್ಲ ಉಂಟಾ ಅಡುಗೆ ಮಾಡುವಾಗ ಮಾತಾಡೋದು? ಹಾಗೇನಿಲ್ಲ. ಅಂದರೆ ನಿಮ್ಮ ಊರಲ್ಲೆಲ್ಲ ಹೇಗೆ ತರಕಾರಿಗಳೆಲ್ಲ ಹೇಗೆ ಬೆಳೀತಾರೆ? ಬಾದಾಮ್ ಸೈಡ್ ಎಲ್ಲ ಹೇಳಿ ಬೆಳೀತಾರೆ ತರಕಾರಿ, ಬದನೆಕಾಯಿ, ಬೆಂಡೆಕಾಯಿ, ಈರುಳ್ಳಿ, ಆ ಕಡೆ ಶೇಂಗಾ, ಆ ಕಡೆ ಎಲ್ಲ ಅದು ಜಾಸ್ತಿ ಬಾದಾಮ್ ಕಡೆ ಎಲ್ಲ ಬೆಳೀತಾರೆ. ಅಲ್ಲಿ ಬಾದಾಮಿ ಕಡೆ ಬಾದಾಮ್ ಬೆಳೆಯಲ್ಲ? ಬಾದಾಮ್ ಎಲ್ಲ ಬೆಳೆಯಲ್ಲ. ಓಕೆ. ಅಂದರೆ ಹೇಗೆ ಬಂತು ಅಂದರೆ ಬಾದಾಮಿ ಅಂದರೆ ಹೆಸರು? ಮುಂಚೆ ಐಹೊಳೆ ಪಟ್ಟದಕಲ್ಲು ಅಂತ ಹೇಳಿ ಇದೆಯಲ್ಲ ಹಿಸ್ಟ್ರಿಯಲ್ಲಿ. ಹೌದು. ಹಾಗೆ ಇದರಿಂದ ಅಲ್ಲಿ ಬಾದಾಮಿ ಫೇಮಸ್ ಆಗಿದೆ ಈಗ. ಹೌದು. ಓಕೆ. ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಹಸ್ಬೆಂಡ್ ಮಾರ್ಕೆಟಿಂಗ್ ಬಿಸ್ನೆಸ್. ಓಕೆ. ಹಾಗಾಗಿ ಮಂಗಳೂರಲ್ಲೇ ಒಂದು ಸೆಟ್ಲ್ ಆಗಿ ಇದ್ದೀರಾ ಅಂತ. ಹೌದು. ಓಕೆ. ಅಡುಗೆಯಲ್ಲೆಲ್ಲ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಅಡಿಗೆ ಮಾಮೂಲಿ ನಾವೇ ಮಾಡ್ಬೇಕಲ್ಲ ಸರ್, ಹಸ್ಬೆಂಡ್ ನಾನು ಮತ್ತೆ ಮಗು ಇದ್ದೇವೆ. ಮಾಮೂಲಿ ನಮ್ಗೆ ಏನು ಬೇಕು ಅದು ಮಾಡ್ತಾ ಇರ್ತೇವೆ. ಓಕೆ. ಮಕ್ಕಳಿಗೆಲ್ಲ ಆದರೆ ಈ ಥರದೆಲ್ಲ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ನನ್ನ ಮಗಳಿಗೆ ಮತ್ತೆ ಹಸ್ಬೆಂಡಿಗೆ ಇಷ್ಟ ಇದು. ಈ ಥರ ಏನು ಕ್ಯಾಪ್ಸಿಕಮ್ ರೈಸ್ ಅಲ್ಲ? ಓಕೆ. ಚೆನ್ನಾಗಿರುತ್ತೆ ಅಂತ ಕಾಣಿಸ್ತಾ ಉಂಟು. ನಾರ್ಮಲ್ ಆಗಿ ನಾವು ರೈಸ್, ಫ್ರೈಡ್ ರೈಸ್ ಇದೆಲ್ಲ ತಿಂತೇವೆ. ಕ್ಯಾಪ್ಸಿಕಮ್ ರೈಸ್ ಮಾಡಿದರೆ ಚೆನ್ನಾಗಿರುತ್ತೆ. ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ. ಸ್ಟವ್ ಕೂಡ ಆಫ್ ಮಾಡಿದೆ. ಈಗ ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ. ಈಗ ಸರ್ವ್ ಮಾಡಬೇಕಲ್ಲ? ಓಕೆ. 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 ಕ್ಯಾಪ್ಸಿಕಮ್ ಬಿಸಿ ಬಿಸಿಯಾದಂಥ ರೈಸ್ ರೆಡಿಯಾಗಿದೆ. ಗಮ್ಮದಾಗಿ ಉಂಟು ನೋಡಿ, ಹಾಗೆ ಘಮ ಪರಿಮಳ ಬರ್ತಾ ಉಂಟು. ನಾರ್ಮಲ್ ಆಗಿ ನಾವು ರೈಸ್ ಐಟಮ್ ಎಲ್ಲ ತಿಂತು ಅಥವಾ ನಾರ್ಮಲ್ ರೈಸೇ ತಿಂದು ಮನೆಯಲ್ಲಿ ಬೇಸರ ಆದರೆ ಈ ಥರ ಸ್ಪೆಷಲ್ ಆಗಿ ಕ್ಯಾಪ್ಸಿಕಮ್ ರೈಸ್ ತಿನ್ಬೋದಲ್ಲ. ನೋಡುವಲ್ಲ ಹಾಗಾದರೆ, ಟೇಸ್ಟ್ ನೋಡುವಲ್ಲ ಹಾಗಾದರೆ? ಓಕೆ. ಸಾಕಾಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ಮೇಡಮ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಘಮ ಅಂತ ಹೊಳಿದ ಉಂಟು ಪರಿಮಳ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರಿ. ಕ್ಯಾಪ್ಸಿಕಮ್ ರೈಸ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಕ್ಯಾರೆಟ್ ಅನ್ನು ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ, ಗೋಡಂಬಿ, 1-2 ಚಮಚದಷ್ಟು ಮೊಸರು ಸೇರಿಸಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸ್ ಸವಿಯಲು ಸಿದ್ಧ.
ಓಕೆ, ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ನೋಡಿದಾರಲ್ಲ, ಸಾಕಾಗಿ ಮಾಡಿದ್ದಾರೆ ಮಂಜುಳಾ ಮ್ಯಾಮ್. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾರಾಯಣ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಮಂಜುಳಾ ಮ್ಯಾಮ್ ಸಾಕಾಗಿರುವಂತಹ ಏನು ಕ್ಯಾಪ್ಸಿಕಮ್ ರೈಸ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತೀವಿ? ಬೆಂಡೆಕಾಯಿ ಫ್ರೈ. ಬೆಂಡೆಕಾಯಿ ಫ್ರೈ. ಇದು ನಾರ್ಮಲ್ ಊಟಕ್ಕೆಲ್ಲ ಸೈಡಿಗೆ ಸೈಡ್ ಚೆನ್ನಾಗಿರುತ್ತಲ್ಲ. ಬೆಂಡೆಕಾಯಿ ಫ್ರೈಯಾ? ಫ್ರೈ. ಓ, ನಾವೀಗ ಫಿಶ್ ಫ್ರೈ ಆ ಥರ ಎಲ್ಲ ತಿಂತೀವಲ್ಲ, ಇದು ಬೆಂಡೆಕಾಯಿ ಫ್ರೈ. ಏನು ಮಾಡುವ? ಫಸ್ಟಿಗೆ ಬೆಂಡೆಕಾಯಿ ಬೇಕು. ಬೆಂಡೆಕಾಯಿ ಹಾಕೊಳ್ಬೇಕು. ಓಕೆ. ಓ, ಬೆಂಡೆಕಾಯಿನ ನೀವೆಲ್ಲ ರೆಡಿ ಮಾಡಿ ತಂದಿರಿ. ಈ ಥರ ಉದ್ದ ಕಟ್ ಮಾಡಿ. ಓಕೆ, ಚೆನ್ನಾಗಿ ತೊಳೆದು ಸಾಧಾರಣ ಒಂದು ಬೆಂಡೆಕಾಯಿನ ಅರ್ಧ ಮಾಡಬೇಕಲ್ಲ? ಹೌದು. ಓಕೆ, ಸಾಧಾರಣ ಎಳೆ ಬೆಂಡೆಕಾಯಿ ಬೇಕಲ್ಲ ಇದಕ್ಕೆ? ಬೆಳೆದಿದ್ದಾದರೆ ಜಾಸ್ತಿ ನಾರು ಬರುತ್ತೆ. ಸರ್, ಸಾಲ್ಟ್ ಹಾಕ್ತೇನೆ. ಹಾಂ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ ಫಸ್ಟಿಗೆ. ಶುಂಠಿ ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ. ಓಕೆ, ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ತಂದಿದ್ದೀರಲ್ಲ. ಮತ್ತು ಜೀರಾ ಪೌಡರ್ ಕೊಡಿ. ಜೀರಾ ಪೌಡ್ರಲ್ಲ? ಓಕೆ, ಜೀರಿಗೆ ಪೌಡ್ರ್ ಅಲ್ಲ? ಎಷ್ಟು? 1 ಸ್ಪೂನ್ ಬೇಕಾ? ಒಂದು ಅರ್ಧ ಸ್ಪೂನ್ ಹಾಕಿ, ಸ್ವಲ್ಪ ಅಲ್ಲ. ಸಾಕು. ಸಾಕಾ? ಆಮೇಲೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಎಷ್ಟು ಬೇಕು? ಇದೊಂದು ಅರ್ಧ ಸ್ಪೂನಾ? 1 ಸ್ಪೂನ್ ಹಾಕಿ ಸರ್, ಖಾರ ಇದ್ರೆ ಚೆನ್ನಾಗಿರುತ್ತೆ. ಖಾರ ಇದ್ದಷ್ಟು ಒಳ್ಳೆಯದಲ್ಲ. ಎಷ್ಟು ಬೇಕಾ? ಸಾಕು ಸಾಕು. ಆಮೇಲೆ ಕಡಲೆ ಹಿಟ್ಟು. ಓಕೆ, ಇದರಲ್ಲಿ ಪೌಡ್ರುಗಳು ಅಷ್ಟೇ 2 ಸಾಕಾಗುತ್ತಲ್ಲ? ಓಕೆ. ಓ, ಇದು ಕಡಲೆ ಹಿಟ್ಟಲ್ಲಿ ಮಾಡೋದಲ್ಲ? ನಾರ್ಮಲ್ ನಾವೀಗ ಬೋಂಡ ಎಲ್ಲ ಮಾಡ್ತೇವಲ್ಲ ಆ ಟೈಪ್ ಬರುತ್ತೆ ಸ್ವಲ್ಪ. ಓಕೆ. ಒಂಚೂರು ನೀರು ಕೊಡಿ, ಬೇಕಲ್ಲ? ಸ್ವಲ್ಪ ಹಾಕ್ಲಾ? ಕೈಯಲ್ಲಿ ಕಲಿಸ್ತೇನೆ. ಓಕೆ, ಸಾಕು. ಕೈ ರುಚಿ ಅಂತ ಹೇಳೋದು ಇವಾಗ ಮಂಜುಳಾ ಅವರ ಕೈ ರುಚಿ. ನೀರು ಸಾಕಾಗುತ್ತಾ? ಇಲ್ಲಿ ಸರ್, ಅದು ಅಂಟು ಬಿಡ್ತದಲ್ಲ. ಹಾಂ, ಆಮೇಲೆ ನೋಡಿಕೊಂಡು ಹಾಕಿದ್ರೆ ಆಯ್ತು. ಓಕೆ. ಆ್ಯಕ್ಚುಲಿ ನಾವು ಅದನ್ನು ಏನು ಮಸಾಲೆ ಫಸ್ಟಿಗೆ ರೆಡಿ ಮಾಡ್ಕೊಂಡು ಹಾಕ್ಬೋದಾ? ಏನು ಸರ್? ಅಂದರೆ ಕಡಲೆ ಹಿಟ್ಟನ್ನೆಲ್ಲ ಫಸ್ಟಿಗೆ ನೀರು ಮಾಡಿಕೊಂಡು ಆಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಬೋದಾ? ಹಾಂ, ಸಾಕು. ಬಜ್ಜಿ ಟೈಪಲ್ಲಿ ಹಾಗೂ ಮಾಡ್ಕೊಳ್ಬೋದಾ? ಹಾಂ, ಮಾಡ್ಕೋಬೋದೇನಾ? ಹಾಂ, ಈಗಾದರೆ ಒಂದೇ ಮಾಡ್ಕೊಳ್ಬೋದು. ಈ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇವೆ. ಹಾಂ, ಹೌದು. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇದು ಮಿಕ್ಸ್ ಆದರೆ ನಾವು ಆಯಿಲಲ್ಲಿ ಬಿಡೋದು ಹಾಗಾದರೆ? ಹಾಂ ಸರ್. ಹಾಗಾದರೆ ನಾವೀಗ ಏನು ಆಯಿಲಿಗೆ ಬಿಸಿಡುವನ? ಆಯಿಲ್ ಬಿಸಿಡಿಡ. ಓಕೆ, ಆಯಿಲ್ ಬಿಸಿಡಬೇಕಾದ್ರೆ ಬಾಣಲ್ಲಿ ಇಡಬೇಕಲ್ಲ? ಓಕೆ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಜಾಸ್ತಿನೇ ಬೇಕಲ್ಲ? ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಆಯಿಲ್ ಅಂತೂ ಬಿಸಿಯಾಗಿದೆ. ಇವಾಗ ಬೆಂಡೆಕಾಯಿ ಬಿಡೋದೇ ಬಾಕಿಯಲ್ಲ? ಹೌದು. ಓಕೆ, ಜಾಸ್ತಿ ಇರಲಿಲ್ಲ? ಸಾಕಿಷ್ಟೇ. ಹಾಂ. ಓ, ಈ ಥರ ಸ್ವಲ್ಪ ಡ್ರೈ ಆಗಿ ಮಸಾಲೆ ಇದ್ದರೆ ಒಳ್ಳೆಯದಲ್ಲ? ಹೌದು. ನಾವೇನು ಮೆಣಸಿನ ಬಜ್ಜಿ ಎಲ್ಲ ಮಾಡಿದಾಗ ಅಷ್ಟು ಜಾಸ್ತಿ ಬೇಕು ಅಂತಿಲ್ಲ. ಒಂಥರ ಫಿಶ್ ಫ್ರೈ ತಿಂದಾಗ ಆಗ್ತದೆ. ಫಿಶ್ ಫ್ರೈ ಮಾಡಿದಾಗೆ ಮಾಡೋದು. ಓಕೆ, ಇದು ಮಧ್ಯಾಹ್ನದ ಹೊತ್ತು ಗಂಜಿ ಊಟಕ್ಕೆಲ್ಲ ಸಿಕ್ಕಿದ್ರೆ ಒಳ್ಳೆಯದಲ್ಲ? ಸೈಡಿಗೆ. ಹೌದು. ಮಾತ್ರ ಬೆಂಡೆಕಾಯಿ ಕರೆಕ್ಟ್ ಫ್ರೈ ಆಗಬೇಕಲ್ಲ? ಇದೆಲ್ಲ ಸ್ವಲ್ಪ ಹಸಿ ಸಿಗುತ್ತೆ. ಹಸಿ ವಾಸನೆ ಬರ್ತಾ ಉಂಟಲ್ಲ, ಹಾಗೆ ಕ್ಲಿಯರಾಗಿ ಹೋಗಬೇಕದು. ಬೆಂಡೆಕಾಯಲ್ಲಿ ಬೇರೆ ಏನೆಲ್ಲ ಮಾಡ್ತಿದ್ದೀರಾ? ಪಲ್ಯ ಮಾಡ್ತೇನೆ. ಹಾಂ, ಸಾಂಬಾರು ಕೂಡ ಮಾಡ್ಬೋದಲ್ಲ? ಸಾಂಬಾರು ಅಷ್ಟು ಮಾಡ್ಬೋದು, ಸ್ವಲ್ಪ ಲೋಳೆ ಎಲ್ಲ ಸಿಗುತ್ತೆ. ಹೌದು, ಪಲ್ಯ ಆದರೆ ಚೆನ್ನಾಗಿರುತ್ತಲ್ಲ? ಡ್ರೈ ಆಗಿರುತ್ತೆ. ಹೌದು. ಬೆಂಡೆಕಾಯಿ ಪಲ್ಯ ಅಂತ ಸರ್ ತೆಗಿವಾ? ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ ಹಾಗಾದರೆ? ಓಕೆ. ಸಾಧಾರಣ ಒಂದು 7-8 ಬೆಂಡೆಕಾಯಿ ಇದ್ದರೆ ಜಾಸ್ತಿ ಮಾಡ್ಬೋದಲ್ಲ? ಹೌದು.
ಅದನ್ನು ಒಂದು 4 ಪೀಸ್ ಬೇಕಾದ್ರೂ ಮಾಡ್ಬೋದಲ್ಲ ಒಂದು ಬೆಂಡೆಕಾಯನ್ನು ಹಾಗೂ ಹಾಂ ಈಗ ನೀವು 2 ಪೀಸ್ ಮಾಡಿದ್ದೀರಾ. ಹ್ಞೂ ಮಸಾಲ ಅಂಟ್ಕೊಳ್ಳೋ ಹಾಗೆ ಹಾಕಿದರೆ ಹಾಂ ಚೆನ್ನಾಗುತ್ತೆ. ಹೌದು. ನಾರ್ಮಲಾಗಿ ಈ ಥರ ಮಸಾಲ ನಾವು ಫಿಶ್ ಫ್ರೈಗೆ ತವಾ ಫ್ರೈ ಎಲ್ಲ ಮಾಡ್ತೇವಲ್ಲ, ಅಂದರೆ ಜಾಸ್ತಿ ಆಯಿಲ್ ಹಾಕದೆ ಮೇಲ್ಗಡೆ ಹಾಂ ಆ ಥರ ಮಸಾಲ ಮಾಡಿ ನೀವು ಹಾಕ್ತಾಯಿದ್ರಿ. ಈಗ ಇನ್ನೂ ಸ್ವಲ್ಪ ಅಂಟಿಕೊಳ್ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಸಹ ಒಳ್ಳೇದಾಗುತ್ತೆ. ಹಾಂ ಅಕ್ಕಿ ಹಿಟ್ಟು ಹಾಕು ಮೇಲ್ಗಡೆ ಹಾಕಿ ಚೆನ್ನಾಗಿ ಎಳೀತದಲ್ಲ. ಹೌದು Okay. ಅಂಟ್ಕೊಳ್ತದೆ. ಹಾಂ ಇಲ್ಲಂದ್ರೆ ರವಾ ಯೂಸ್ ಮಾಡ್ತಾರಲ್ಲ, ಏನು ರವಾ ಫ್ರೈ ಅಂತ ಬರ್ತಾರಲ್ಲ, ರವಾ ಫ್ರೈ ಈಗ ಮೀನಿಗೆಲ್ಲ ಹಾಕ್ತಾರೆ ನೋಡಿ, ಹಾಗೂ ಹಾಕ್ಬೋದಾ? ಅದಕ್ಕೆ ಅದು ಮೀನಿಗೆ ಮಾತ್ರ, ಹೌದು, ಇದಕ್ಕೆಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಹೌದು. ಓಕೆ ಓಕೆ ಆಲ್ಮೋಸ್ಟ್ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆಲ್ಲ. ಸ್ಪೆಷಲಾಗಿ ಘಮ ಘಮ ಕಾಣ್ತಂತು. ಹಾಕ್ಕೊಂಡದ? ಹಾಕ್ಕೊಳ್ಳಿ. ಓಕೆ ಈಗ ಸರ್ವ್ ಮಾಡೋದಲ್ಲ. ಹ್ಞೂ ಸರಿಗಂತೂ ಪ್ಲೇಟ್ ರೆಡಿ ಇದೆ, ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಇದೆ. ಓಕೆ ಸರ್ವ್. ಓಕೆ ಸರ್ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ, ಸಾಗಲಾಗಿದೆ. ನೀವು ಗಮ್ಮದಾಗಿ ಸರ್ವ್ ಮಾಡಿದ್ರ. ಸಾಧಾರಣ ಎಲ್ಲ ಬೆಂಡೆಕಾಯಿ ಫ್ರೈಯನ್ನು ನನಗೆ ಒಂದು ಪ್ಲೇಟಿಗೆ ಹಾಕಿಬಿಟ್ಟಿದೆ. ಇದ್ರ ಜೊತೆ ಗಂಜಿ ಊಟ ಎಲ್ಲ ಇದ್ದರೆ ಫುಲ್ ಖಾಲಿ ಮಾಡ್ಬೋದಲ್ಲ, ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾನ್ ವೆಜ್ ತಿನ್ನೋದವರು ಈ ಥರ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಮಾಡ್ಕೋಬಹುದು. ಹೌದು, ಈಗ ಫಿಶ್ಶು ಇದೆಲ್ಲ ತಿನ್ನೋದವರು ಈ ಥರ ಮಾಡ್ಬೋದು. ಓಕೆ ಟೇಸ್ಟ್ ನೋಡೋಲ್ಲ ಹಾಗಾದರೆ. ನೋಡಿ. ಓಕೆ ಮಂಜುಳಾ ಮ್ಯಾಮ್ ಸಾಕಾಗಿರುವಂತಹ ಬೆಂಡೆಕಾಯಿ ಫ್ರೈ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ಹೇಳ್ತಾ ಉಂಟು. ಸ್ಪೆಷಲಾಗಿ ಗಂಜಿ ಊಟಕ್ಕೆಲ್ಲ ಇದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೆಂಡೆಕಾಯಿ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಬೆಂಡೆಕಾಯನ್ನು ಉದ್ದನೆ ಸೀಳಿ 2 ಭಾಗ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಕಡಲೆ ಹಿಟ್ಟು, ಸ್ವಲ್ಪ ನೀರು ಚಿಮುಕಿಸಿ ಬೆರೆಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬೆಂಡೆಕಾಯಿ ಫ್ರೈ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, 2 ಡಿಶ್ ಕೂಡ ರೆಡಿಯಾಗಿದೆ. ಯಾವುದು ಫಸ್ಟ್ ಟೇಸ್ಟ್ ನೋಡುವ? ರೈಸ್ ನೋಡುವಲ್ಲ ಹಾಗಾದರೆ? ಹಾಂ ರೈಸ್ ನೋಡಿ. ಓಕೆ ತಗೊಳ್ಳಿ ನೀವು ಕೂಡ. ಕ್ಯಾಪ್ಸಿಕಮ್ ರೈಸ್ ಅಲ್ಲ? ಹಾಂ ಸರ್. ಓಕೆ ಚೆನ್ನಾಗಿದೆ. ಏನು ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ ಕಾರಣ ಇನ್ನೂ ಗಮ್ಮತ್ತಿದೆಲ್ಲ. ನಾರ್ಮಲಾಗಿ ನಾವು ರೈಸ್ ಐಟಮ್ ತಿಳಿದ್ರೆ ಜಾಸ್ತಿ ಮಸಾಲೆ ಯೂಸ್ ಮಾಡ್ತೇವೆ, ಆದರೆ ಇದನ್ನು ನಾರ್ಮಲ್ ಮನೆಯಲ್ಲೇ ಯೂಸ್ ಮಾಡು. ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಕೂಡ ಹಾಗೆ ಒಂದೊಂದು ಬಾಯಿಗೆ ಸಿಕ್ಕಿದಾಗ ಇನ್ನೂ ಟೇಸ್ಟ್ ಜಾಸ್ತಿ ಇದೆ. ಇದಂತೂ ಸಾಕಾಗಿದೆ. ಈಗ ಬೆಂಡೆಕಾಯಿಯ ಫ್ರೈ ಎಲ್ಲ ತಗೊಳ್ಳಿ ನೀವು ಕೂಡ. ಇದೆಲ್ಲ ಊಟಕ್ಕೆಲ್ಲ ಒಳ್ಳೇದಲ್ಲ? ಹೌದು. ಹಾಂ ಕರೆಕ್ಟಾಗಿದೆ. ನಮ್ಮ ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಒಳ್ಳೇದಲ್ಲ. ಇದು ಲೈಟ್ ಖಾರ ಆಗಿ ಚೆನ್ನಾಗಿದೆ. ಊಟ ಇದ್ದರೆ ಗಂಜಿ ಇದ್ದರೆ ಇದು ಪರ್ಫೆಕ್ಟ್ ಮ್ಯಾಚಿಂಗ್. ಹೌದು. ಓಕೆ 2 ಕೂಡ ಚೆನ್ನಾಗಿದೆ ಮ್ಯಾಮ್. 2 ಡಿಶ್ ಕೂಡ ನಾರ್ಮಲಾಗಿ ನಾವು ಮನೆಯಲ್ಲೇ ರೆಡಿ ಮಾಡುವಂಥ ಡಿಶ್ಗಳಲ್ಲ. ಸಾಕಾಗಿತ್ತು, ಟೇಸ್ಟಿಯಾಗಿತ್ತು. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದ್ರೆ? ತುಂಬ ಚೆನ್ನಾಗಿದೆ. ಹಾಂ ಖುಷಿ ಆಯ್ತು ನನಗೆ. ಓಕೆ ನಮಗೂ ಕೂಡ ಸ್ಪೆಷಲಾಗಿ ನೀವು ಫಸ್ಟ್ ಟೈಮ್ ಬಂದ ಕಾರಣ 2 ಡಿಶ್ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ, ಚೆನ್ನಾಗಿ ಮಾಡಿದ್ರು ಕೂಡ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಂಜುಳಾ ಮ್ಯಾಮ್ ಸಾಕಾಗಿರುವಂತಹ ಬೆಂಡೆಕಾಯಿ ಫ್ರೈ ಮತ್ತು ಇನ್ನೊಂದು ಕ್ಯಾಪ್ಸಿಕಮ್ ರೈಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಮಾಡಿ ಅಂತ ಹೇಳ್ತಾ ಇವತ್ತನೇ ಸಂಚಿಕೆಯನ್ನು ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.